ಟ್ರಾವೆಲ್ ಸಂಸ್ಥೆಯೊಂದು ದೈವಾರಾಧನೆಯ ಚಿತ್ರವೊಂದನ್ನು ಹಾಕಿ ಒಬ್ಬ ವ್ಯಕ್ತಿಗೆ 2,899 ರೂಪಾಯಿ ಮೌಲ್ಯದ ಪ್ಯಾಕೇಜ್ ಒಂದನ್ನು ಘೋಷಣೆ ಮಾಡಿದೆ. 2024ರ ಫೆಬ್ರವರಿ 10 ಮತ್ತು 11ರಂದು ಈ ಪ್ಯಾಕೇಜ್ಗೆ ದಿನವನ್ನು ಘೋಷಣೆ ಮಾಡಲಾಗಿದೆ. ಈ ಪ್ಯಾಕೇಜ್ನಲ್ಲಿ ನದಿಯಲ್ಲಿ ಬೋಟಿಂಗ್, ಉಪ್ಪಿನಂಗಡಿ ಕಂಬಳ ವೀಕ್ಷಣೆ, ಬೊಳ್ಳಾಡಿ ಫಾರ್ಮ್ನಲ್ಲಿ ಪಾರ್ಟಿ, ಬೊಳ್ಳಾಡಿ ಮನೆಯಲ್ಲಿ ಭೂತಕೋಲ, ಬೀರಮಲೆ ಬೆಟ್ಟದಕ್ಕೆ ಟ್ರಕ್ಕಿಂಗ್ ಪ್ರವಾಸ ಎಂದು ನಮೂದಿಸಲಾಗಿದೆ. ದೈವಕೋಲದ ವೀಕ್ಷಣೆಗೆ ಟೂರ್ ಪ್ಯಾಕೇಜ್ ಆಫರ್, ಭೂತಕೋಲ ಎ ನೈಟ್ ವಿತ್ ಏನ್ಷಿಯಂಟ್ ಸ್ಪಿರಿಟ್ಸ್ ಹೆಸರಿನಲ್ಲಿ ಆಫರ್ ನೀಡುವ ಮೂಲಕ ತುಳುನಾಡಿನ ನಂಬಿಕೆಯ ದೈವಾರಾಧನೆಗೆ ಹೆಸರಿನಲ್ಲಿ ಹೊಸ ದಂಧೆ ಹುಟ್ಟಿಕೊಂಡಿದೆ. ದೈವಕೋಲದ ಫೋಟೋವನ್ನು ಟೂರ್ ಪ್ಯಾಕೇಜ್ನಲ್ಲಿ ಬಳಸಿ ಪ್ರಚಾರ ಮಾಡಿದ್ದಲ್ಲದೆ ಧಾರ್ಮಿಕ ನಂಬಿಕೆಯನ್ನೇ ವ್ಯವಹಾರ ಮಾಡಲು ಹೊರಟ ಟೂರ್ ಏಜೆನ್ಸಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು, ಮುಂಬೈ ಸೇರಿದಂತೆ ನಾನಾ ಕಡೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಟೂರ್ ಪ್ಯಾಕೇಜ್ ಹರಿದಾಡುತ್ತಿದ್ದು ಹಲವರು ಈಗಾಗಲೇ ಬುಕ್ಕಿಂಗ್ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ನೆಟ್ಟಿಗರು ಕೂಡಲೇ ಈ ಪ್ಯಾಕೇಜನ್ನು ರದ್ದುಪಡಿಸುವಂತೆ ಕೋರಿದ್ದಾರೆ. ದೈವವನ್ನು ದೈವದ ರೀತಿಯಲ್ಲಿ ಆರಾಧನೆ ಮಾಡಬೇಕೇ ಹೊರತು ಅದು ಹಾದಿ ತಪ್ಪಿದರೆ ಹೀಗೆ ಆಗುವುದು ಎಂದು ಆಕ್ರೋಶ ವ್ಯಕ್ತವಾಗಿದೆ. ಒಂದು ವೇಳೆ ಪ್ಯಾಕೇಜ್ ಘೋಷಿಸಿದ ಟ್ರಾವೆಲ್ ಸಂಸ್ಥೆ ಈ ಪ್ಯಾಕೇಜ್ ಮುಂದುವರಿಸಿದರೆ ಅದಕ್ಕೆ ತಕ್ಕುದಾದ ಕ್ರಮವನ್ನು ದೈವಾರಾಧಕರು ತೆಗೆದುಕೊಳ್ಳಲಿದ್ದಾರೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಇತ್ತೀಚೆಗೊಂದು ಬಂದಂಥ ಒಂದು ಪ್ರಮುಖ ಚಲನಚಿತ್ರದಲ್ಲಿ ತುಳುನಾಡಿನ ದೈವಾರಾಧನೆ ಬಹಳ ವಿಶೇಷವಾಗಿ ಪ್ರಖ್ಯಾತಿ ಆಯಿತು, ಇಲ್ಲ ಅಂತ ಹೇಳೋದಲ್ಲ. ಪ್ರಖ್ಯಾತಿಯಾಗಿ ವಿಶ್ವದಾದ್ಯಂತದ ಜನರು ತುಳುನಾಡಿನ ದೈವಾರಾಧನೆ ನೋಡಲಿಕ್ಕೆ ಬಂದಿದ್ದಾರೆ. ಆದರೆ ಆ ನೋಡಲಿಕ್ಕೆ ಬರುವ ಉದ್ದೇಶ ಏನು ಎನ್ನುವುದು ಜನರಿಗೆ ಗೊತ್ತಿಲ್ಲ. ಯಾವ ಉದ್ದೇಶದಿಂದ ಬಂದಿದ್ದಾರೆ? ಅವರು ಒಂದು ಕ್ಯೂರಿಯಾಸಿಟಿ, ಆಸಕ್ತಿ. ಯಾವ ಆಸಕ್ತಿ? ಅದರ ಮೇಲೆ ಭಯಭಕ್ತಿಯಿಂದ ಬರ್ತಾರೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಮೊದಲೆಲ್ಲ ನಾವು ನಂಬಿದ್ದು ಹಾಗೆ, ಇದು ಅದಕ್ಕೆಲ್ಲ ಬಂದದ್ದು. ಇದನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ಬಹುದು, ಇದನ್ನು ಯಾವ ರೀತಿ ಸ್ವಾಲಾಭಕ್ಕೆ ಬಳಸ್ಕೊಳ್ಬೋದು, ಇದನ್ನು ಯಾವ ರೀತಿ ರೀಲ್ಸ್ ಮಾಡ್ಬೋದು ಎನ್ನುವ ಕೆಟ್ಟ ಚಟ ಮತ್ತು ಕೆಟ್ಟ ಆಟದೊಂದಿಗೆ ಬಂದಂಥ ಪಾಪಿಗಳು ಅಂತ ನಾನು ಹೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಬಹಳ ನೋವಾಗ್ತಾ ಇದೆ. ಇದನ್ನು ಬಹಳ ಕಷ್ಟದಿಂದ ಕಟ್ಟಿ ಬೆಳೆಸಿದವರು ನಮ್ಮ ಹಿರಿಯರು. ಇತ್ತೀಚೆಗೆ ಏನಾಯಿತು, ಎಲ್ಲ ಬಂದು ಇದನ್ನು ಒಂದು ಕೆಟ್ಟದಾಗಿ ದುರ್ಬಳಕೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದನ್ನು ಕಡಾಖಂಡಿತವಾಗಿ ನಾವು ಯಾರು ದೈವಾರಾಧಕರಿದ್ದಾರೆ, ನೈಜ ದೈವಾರಾಧಕರು ಯಾರಿದ್ದಾರೆ ಅದನ್ನು ಖಂಡಿಸಲೇಬೇಕು. ಇದು ವ್ಯವಹಾರದ ಸರಕಲ್ಲ, ಇದು ಆರಾಧನಾ ಪರಂಪರೆ. ನೋಡಿ, ಟೂರ್ ಪ್ಯಾಕೇಜ್ ಮಾಡ್ತಾ ಇದ್ದಾರೆ ನೋಡಿ, ಅದನ್ನು ಅವರಿಗೆ ಸಮರ್ಥಿಸಿಕೊಳ್ಳಲಿಕ್ಕೆ ಎಷ್ಟು ದಾರಿ ಇದ್ದರೂ ಕೂಡ ಅದು ಅಪರಾಧ ಅಂತ ಹೇಳೋದು. ಆ ಟೂರ್ ಪ್ಯಾಕೇಜಿನನ್ನೊಂದು ನೋಡಿದೆ, ಅದರಲ್ಲೊಂದು ದೈವದ ಚಿತ್ರವನ್ನು ಹಾಕಿದ್ದಾರೆ. ಆ ಪಾಪಿ ಅದಕ್ಕೆ ನಾನು ಹಾಗೆ ಹೇಳೋದು, ಆ ಪಾಪಿ ಅದಕ್ಕೆ ಭೂತಕೋಲ ಅಂತ ಬರೆದಿದ್ದಾನೆ. ರಕ್ತ ಕುದೀತಾ ಇದೆ ನನಗೆ. ಭೂತ ಯಾರು? ಇವನ ಅಪ್ಪನ ಭೂತಾನ. ಭೂತ ಅಂತ ಹೇಳಿದರೆ ಇವ ಅಪ್ಪ ಸತ್ತಂತ ಭೂತ ಆಗಿರಬೇಕು. ಅದು ಡೆವಿಲ್ ಅಂದರೆ ಯಾವುದು? ಇವನ ಅಪ್ಪನ ಡೆವಿಲ್ ಆಗಿರಬೇಕು. ಇವನ ಅಪ್ಪನ ಡೆವಿಲ್ನ ವರ್ಷಿಪನ್ನು ನೋಡೋದಕ್ಕೆ ಇವ ಸಮಾಜಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಟೂರ್ ಪ್ಯಾಕೇಜ್ ಮಾಡಿಕೊಂಡು. ನೋವಾಗ್ತಾ ಇದೆ ನೋಡಿ. ಇದು ಟೂರ್ ಪ್ಯಾಕೇಜ್ ಮಾಡುವಂಥ ವ್ಯವಸ್ಥೆ ಅಲ್ಲ ಇದು. ಪ್ಯಾಕೇಜಿಗೆ ಅದು ಬೇಕಾ? ತುಳುನಾಡಿನ ದೈವಾರಾಧನೆಯನ್ನು, ಅಲ್ಲಿನ ಸೊಬಗನ್ನು ಕಾಣಲಿಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿಕೊಳ್ಬಾರ್ದು. ಇದಕ್ಕೆ ಅದೆಂಥ ಪ್ಯಾಕೇಜ್ ಟೂರ್ ಎಂಥದ್ದು? ತುಳುನಾಡಿನಲ್ಲಿದ್ದಂಥ ದೈವಾರಾಧನೆ ಎಂದು ವಿಶ್ವವಿಖ್ಯಾತಿ ಹೊಂದಿತ್ತು. ಕಾಂತಾರ ಸಿನಿಮಾ ತಂಡಕ್ಕೆ ನಾನು ಋಣಿಯಾಗಿದ್ದೇನೆ. ಆದರೆ ಅದರ ನಂತರ ಆದಂಥ ಕೆಲವು ಇನ್ಸಿಡೆನ್ಸ್ಗಳು ನಮಗೆ ಬಹಳಷ್ಟು ನೋವುಗಳನ್ನು ತಂದಿದೆ. ಯಾಕೆಂದರೆ ದೈವಗಳ ಆವೇಶಗಳನ್ನು ಅನುಕರಣೆ ಮಾಡಿಕೊಂಡು ಥಿಯೇಟ್ರಿಂದ ಹೊರಗೆ ಬಂದಾಗ ಬೊಬ್ಬೆಗಳನ್ನು ಹಾಕಿಕೊಂಡು ಅದನ್ನೊಂದು ಮನೋರಂಜನೆ ಥರ ನೋಡಿಕೊಂಡು ಅದರ ಬಗ್ಗೆ ಅಂದರೆ ಅದನ್ನೊಂದು ಜೋಕ್ ಥರ ತಗೊಂಡ್ರು. ನಮಗೆ ಬಹಳಷ್ಟು ನೋವಾಯಿತು. ಆದ ನಂತರ ಈಗ ಹೊಸತಾಗಿ ಬಂದಂಥದ್ದು ಟಿಕೆಟ್ ಶೋ. ನಮಗೆ ಇದು ಬಹಳ ದುಃಖ. ಯಾಕೆಂದರೆ ಹೇಳಿದರೆ ಸಿನಿಮಾಗಳು ಅದೊಂದು ಸಿನಿಮಾ ಅದಕ್ಕೆ ಬೇಕಾದಾಗೆ ದೈವಗಳನ್ನು ಒಂದು ಅಷ್ಟು ದೊಡ್ಡ ರೀತಿಯಲ್ಲಿ ತೋರಿಸ್ತದೆ. ಯಾಕೆಂದರೆ ದೈವಗಳ ಅದಕ್ಕೊಂದು ಅದರ ಕಟ್ಟುಪಾಡುಗಳಲ್ಲಿ ಮಾಡ್ತಿದ್ದಾರೆ. ಆದರೆ ಈಗ ದೈವಸ್ಥಾನಕ್ಕೆ ಟಿಕೆಟ್ ಶೋಗಳನ್ನು ಮಾಡಿದ್ದಾರೆ. ಯಾಕೆ ಹೇಳಿದರೆ ಒಂದು ಬೆಂಗಳೂರಿನ ಸಂಸ್ಥೆ ಇರಬೇಕು ನಮಗೆ. ಯಾಕೆಂದರೆ ನಮಗೆ ಅದಕ್ಕೆ ಫೋನ್ ಸಂಪರ್ಕಕ್ಕೆ ಸಿಗ್ತಾಯಿಲ್ಲ. ಯಾಕೆಂದರೆ ನಾವು ಕಾಲ್ ಮಾಡ್ತಿದ್ದೇವೆ, ರಿಸೀವ್ ಮಾಡ್ತಾಯಿಲ್ಲ. ಟ್ರಾವೆಲ್ ಬಡಿ ಅನ್ನೋ ಒಂದು ಸಂಸ್ಥೆ ದೈವಾರಾಧನೆ ಉಪ್ಪಿನಂಗಡಿಯಲ್ಲಿ ಒಂದು ಟಿಕೆಟ್ ಶೋ ಇಟ್ಟಿದೆ. ಯಾಕೆ ಹೇಳಿದರೆ ಬೆಂಗಳೂರಿನವರನ್ನೊಂದು ಟ್ರಾವೆಲ್ ಮಾಡಿಕೊಂಡು ತಂದು ಒಂದು ದೈವವನ್ನು ಒಂದು ಹಾರರ್ ಟಚ್ಗಳನ್ನು ಕೊಟ್ಟು ಟಿಕೆಟ್ಗಳನ್ನು 2,899 ರೂಪಾಯಿ ಆಫರನ್ನು ಇಟ್ಟು ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ. ಇದರ ಬಗ್ಗೆ ನಾವು ತುಂಬ ವಿರೋಧಗಳನ್ನು ವ್ಯಕ್ತಪಡಿಸಿ ನಂತರ ಈಗ ಅದು ಕಾಣ್ತಾ ಇಲ್ಲ ಪೋಸ್ಟರ್ಗಳು. ಆದರೆ ಫೆಬ್ರವರಿಯಲ್ಲಿ 8 ಮತ್ತು 9ಕ್ಕೆ ಇದು ನಡೀಲಿಕ್ಕಿದೆ.
ಇದರ ಬಗ್ಗೆ ನಾವು ಉಪ್ಪಿನಂಗಡಿಗೆ ಹೋಗ್ತೇವೆ. ಯಾಕೆ ಹೇಳಿದರೆ ಇದು ನಮ್ಮ ದೈವಾರಾಧನೆಗೆ ಆಗುವಂಥ ದೊಡ್ಡ ಆಘಾತ. ಯಾಕೆ ಹೇಳಿದರೆ ಒಂದು ದೈವಾರಾಧನೆ, ಒಂದು ದೇವಸ್ಥಾನಗಳಲ್ಲಿ ಟಿಕೆಟ್ ಶೋ ಅಂಥ ವ್ಯವಸ್ಥೆಗಳಿಲ್ಲ. ಟಿಕೆಟ್ ತೆಗೆದು ಹೋಗಿ ದೈವಗಳ ನರ್ತನವನ್ನು ನೋಡುವಂಥದ್ದು ಇದು ಮನೋರಂಜನೆ ಅಲ್ಲ. ಇದೊಂದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಆಚರಣೆ. ಇದನ್ನು ಉಳಿಸುವ ಕೆಲಸ ಆಗಬೇಕು. ಇನ್ನು